ಈಗ ಗುರುವನ್ನು ನಾವು ಯಾವ ರೀತಿ ನೋಡಬೇಕು, ಅಥವಾ ಗುರುಗಳ ಜವಾಬ್ದಾರಿಯನ್ನು ಇವತ್ತಿನ ವ್ಯವಸ್ಥೆಯಲ್ಲಿ ನೋಡೋದಾದರೆ, ಇವತ್ತು ಗುರುಕುಲಗಳು ನಶಿಸಿ ಹೋಗಿದೆ ಬಹುತೇಕ, ಹಾಗಾಗಿ ಇರುವಂತಹ ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬಹುದು ಇದನ್ನು? ನೋಡಿ, ಈಗ ಗುರು ಶಿಷ್ಯ ಪರಂಪರೆ ಅಂತ ಹೇಳಿದ್ರೆ ಕೇವಲ ಒಂದು ಗುರುಕುಲ ಕಟ್ಟಿ ಒಂದು ಸ್ವಲ್ಪ ಶಿಷ್ಯರಿಗೆ ಶಿಕ್ಷಣ ಕೊಡುವುದು ಅಥವಾ ಅವರನ್ನು ಜ್ಞಾನದ ಮಾರ್ಗದಲ್ಲಿ ಕರೆದೊಯ್ಯುವುದಷ್ಟೇ ಅಲ್ಲ. ಭಾರತದ ನಾವು ಇತಿಹಾಸವನ್ನು ನೋಡ್ಲಿಕ್ಕೆ ಹೋದ್ರೆ ಯಾವ್ಯಾವಾಗ ಈ ಪೃಥ್ವಿಯ ಮೇಲೆ ಅಧರ್ಮ ಹೆಚ್ಚಾಗಿದೆ ಅಥವಾ ಧರ್ಮಗ್ಲಾನಿ ಅಂತ ಹೇಳ್ತೇವೆ ನಾವು, ಅಂಥ ಸಮಯದಲ್ಲಿ ಗುರುಗಳು ಕೇವಲ ಈ ಗುರುಕುಲವನ್ನು ಕಟ್ಟಿ ಶಿಷ್ಯರನ್ನು ಮಾತ್ರ ತಯಾರು ಮಾಡಿದ್ದಲ್ಲ, ಧರ್ಮ ಸಂಸ್ಥಾಪನೆಯ ಈ ದೊಡ್ಡ ಜವಾಬ್ದಾರಿಯನ್ನು ಕೂಡ ಅವರು ತೆಗೆದುಕೊಂಡು ಧರ್ಮದ ಸಂಸ್ಥಾಪನೆ ಸಾಮ್ರಾಜ್ಯಗಳನ್ನ ಕಟ್ಟಿದಂಥವರು ಗುರುಗಳು. ಇವತ್ತು ನಾವು ಭಾರತದ್ದೇ ಇತಿಹಾಸ ನೋಡ್ಲಿಕ್ಕೆ ಹೋದ್ರೆ ನಾವು ದ್ವಾಪರ ಯುಗದಿಂದಲೇ ನೋಡೋಣ. ನಾವಿವತ್ತು ಭಗವಾನ್ ಶ್ರೀಕೃಷ್ಣನನ್ನು ಜಗದ್ಗುರು ಅಂತ ಹೇಳಿ ಮಾನ್ಯ ಮಾಡ್ತೇವೆ. ಕೃಷ್ಣಂ ಒಂದೇ ಜಗದ್ಗುರು. ಅವನು ಅವತಾರ ತಾಳಿದ್ದು ಯಾಕಾಗಿ? ಅಧರ್ಮ ಪರಾಕಾಷ್ಠೆಗೆ ತಲುಪಿದಂತ ಸಂದರ್ಭದಲ್ಲಿ ಅವನು ವಚನ ಕೂಡ ಕೊಟ್ಟಿದ್ದಾನೆ. ಯಾವಾಗ ಅಧರ್ಮ ಹೆಚ್ಚಾಗ್ತದೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಗಾಗಿ ಆ ದ್ವಾಪರ ಯುಗದಲ್ಲಿ ಕೇವಲ 5 ಜನ ಪಾಂಡವರಿಂದ 100 ಜನ ಕೌರವರು, ಇದರಲ್ಲೇ ನಮ್ಗೆ ಸ್ಪಷ್ಟ ಆಗ್ತದೆ ಅಧರ್ಮದ ಸಂಖ್ಯೆ ಅವತ್ತಿನಿಂದ ಇವತ್ತಿನ ತನಕ ಜಾಸ್ತಿನೇ ಇದೆ, ಧರ್ಮದ ಪಾಲನೆ ಮಾಡೋರ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಯಥೋ ಧರ್ಮಸ್ತಥೋ ಜಯ ಎಂಬ ವಾಕ್ಯದಂತೆ ಎಲ್ಲಿ ಧರ್ಮ ಇದೆ ಅಲ್ಲಿ ಜಯ ಪ್ರಾಪ್ತಿ ಆಗ್ತದೆ. ಭಗವಂತ ಜಗದ್ಗುರುವಾಗಿ ಅರ್ಜುನನಿಗೆ ಗೀತೋಪದೇಶ ಮಾಡಿ ಪಾಂಡವರ ಮೂಲಕ ಧರ್ಮ ಸಂಸ್ಥಾಪನೆ ಮಾಡಿಸಿದ. ನಮ್ಮ ಭಾರತದ ಇತಿಹಾಸ ಇತ್ತೀಚಿನಗೆ ಇದು ದ್ವಾಪರ ಯುಗದ ವಿಷಯ ಆಯ್ತು. ನಾವು ಅದಕ್ಕೂ ಪೂರ್ವಕ್ಕೆ ಹೋಗೋದಾದ್ರೆ ತ್ರೇತಾಯುಗದಲ್ಲೂ ಕೂಡ ಗುರು ವಸಿಷ್ಠರು, ಖಂಡಿತ ಶ್ರೀರಾಮಚಂದ್ರನಿಗೆ ಗುರುವಾಗಿದ್ದವರು ವಸಿಷ್ಠರು. ಅದರ ನಂತರ ವಿಶ್ವಾಮಿತ್ರರು ಸಾಕಷ್ಟು ಧರ್ಮ ಕಾರ್ಯಗಳಲ್ಲಿ ಅವನಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಪ್ರತಿಯೊಬ್ಬ ರಾಜರು ಯಾರೆಲ್ಲ ಈ ನಮ್ಮ ದೇಶವನ್ನು ಯೋಗ್ಯ ರೀತಿಯಲ್ಲಿ ಧರ್ಮದ ಮಾರ್ಗದಲ್ಲಿ ಆಳಿದ್ದಾರೆ ಅವರ ಹಿಂದೆ ಒಬ್ಬ ಗುರು ಇದ್ದಾರೆ. ಇದೇ ಉದಾಹರಣೆ ನಾನು ಇತ್ತೀಚಿನದ್ದು ಮಾತ್ರ ಕೊಡ್ತಾ ಇದ್ದೇನೆ, ಯಾಕಂದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ನಾವೀಗ ಆರ್ಯ ಚಾಣಕ್ಯರ ವಿಷಯ ನಮಗೆ ಗೊತ್ತಿದೆ. ನನ್ನ ವಂಶದ ಅಧರ್ಮದ ಸಾಮ್ರಾಜ್ಯ ಅದನ್ನು ಒಮ್ಮೆ ತೊಡೆದು ಹಾಕಿ ಧರ್ಮದ ರಕ್ಷಣೆ ಮಾಡಬೇಕು, ಇಡೀ ಆರ್ಯಾವರ್ತವನ್ನು ಒಂದೇ ಛತ್ರದಡಿಯಲ್ಲಿ ತರಬೇಕಂತ ಹೇಳಿ ಆರ್ಯ ಚಾಣಕ್ಯರು ಚಂದ್ರಗುಪ್ತನೆಂಬ ಒಬ್ಬ ಸಾಮಾನ್ಯ ಯುವಕನಿಗೆ ತರಬೇತಿ ಕೊಡ್ತಾರೆ. ನಂದ ವಂಶದ ಬಲಿಷ್ಠವಾದ ರಾಜ ಮನೆತನವನ್ನೇ ಅವರು ಮುಗಿಸಿ ಚಂದ್ರಗುಪ್ತ ಮೌರ್ಯನಿಂದ ಸಮಗ್ರ ಆರ್ಯಾವರ್ತವನ್ನು ಏಕಛತ್ರದಡಿಯಲ್ಲಿ ತಂದು ಧರ್ಮದ ಮಾರ್ಗದಲ್ಲಿ ನಡೆಸಿದಂತಹ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಮೌರ್ಯ ಸಾಮ್ರಾಜ್ಯ. ಈಗ ಆರ್ಯ ಚಾಣಕ್ಯರ ಒಂದು ಮಾರ್ಗದರ್ಶನದಿಂದ ಚಂದ್ರಗುಪ್ತ ಮೌರ್ಯನಿಂದ ನಮ್ಮ ದೇಶದಲ್ಲಿ ಧರ್ಮದ ಸಂಸ್ಥಾಪನೆ ಆಯ್ತಂತ ಹೇಳ್ಬೋದು. ಅದಕ್ಕಿಂತ ಮುಂದೆ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಕ್ಕಬುಕ್ಕರು ಮತ್ತು ವಿದ್ಯಾರಣ್ಯ ಮಹರ್ಷಿಗಳ ಕಥೆ ನಾವು ಕೇಳಲಿಕ್ಕೆ ಹೋದ್ರೆ ಆಗಿನ ಕಾಲದಲ್ಲಿ ಇದ್ದಂತಹ ಆ ಅಧರ್ಮದ ಪರಾಕಾಷ್ಠೆ ಅಂತ ಹೇಳ್ಬೋದು. 13ನೇ ಶತಮಾನದಲ್ಲಿ ನಮ್ಮ ಭಾರತ ದೇಶವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಆಳ್ತಾ ಇದ್ದ. ಅವನ ಸೇನಾಧಿಪತಿ ಮಲ್ಲಿಕಾಫರ್ ಅಂತ ಹೇಳಿ ಅವನು ದಕ್ಷಿಣ ಭಾರತವನ್ನು ಗೆಲ್ಲಿಕ್ಕೆ ಇಡೀ ನಮ್ಮ ದಕ್ಷಿಣ ಭಾರತವನ್ನು ಸಾಮ್ರಾಟನ ಆ ಒಂದು ಛತ್ರದಡಿ ತರಬೇಕಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಕ್ಕಬುಕ್ಕರೆಂಬ 2 ಯುವಕರು ಅವರನ್ನು ಮತಾಂತರ ಮಾಡಿದ್ರು. ಇಸ್ಲಾಮಿಗೆ ಮತಾಂತರ ಮಾಡ್ತಾರೆ ಮತ್ತೆ ಅವರಿಗೆ ಜವಾಬ್ದಾರಿ ಕೊಡ್ತಾರೆ, ಇಡೀ ದಕ್ಷಿಣ ಭಾರತದ ಉಳಿದ ಎಲ್ಲ ಭಾಗವನ್ನು ಸಾಮ್ರಾಟ ನಡಿ ತರಬೇಕು ಅಂತ ಹೇಳಿ. ಆ ಸಮಯದಲ್ಲಿ ನಮ್ಮ ಶೃಂಗೇರಿಯಲ್ಲಿ ಆಗ ಗುರುಪೀಠದಲ್ಲಿದ್ದಂತಹ ಸ್ವಾಮಿ ವಿದ್ಯಾತೀರ್ಥರು ತಮ್ಮ ಶಿಷ್ಯನಾದಂತಹ ವಿದ್ಯಾರಣ್ಯರನ್ನು ಕರೆದು ಹೇಳ್ತಾರೆ, ನೋಡು, ಇಡೀ ನಮ್ಮ ಧರ್ಮ ನಾಶವಾಗುವ ಸ್ಥಿತಿಗೆ ಬಂದಿದೆ, ಗೋಹತ್ಯೆ ಅವ್ಯಾಹತವಾಗಿ ನಡೀತಾ ಉಂಟು, ಮತಾಂತರ ಆಗ್ತಾ ಉಂಟು, ನಮ್ಮ ಎಲ್ಲ ಧಾರ್ಮಿಕ ಕೇಂದ್ರಗಳು ಅಪವಿತ್ರ ಮಾಡ್ತಾ ಇದ್ದಾರೆ, ಈಗ ಧರ್ಮ ಸಂಸ್ಥಾಪನೆ ಮಾಡುವ ಆಜ್ಞೆ ನಾನು ನಿನಗೆ ಕೊಡ್ತೇನೆ, ನೀನು ಹೋಗಿ ಅದಕ್ಕೆ ಬೇಕಾದಂತಹ ಎಲ್ಲವನ್ನು ಮಾಡ್ಬೇಕಂತ ಹೇಳಿ ಅವರಿಗೆ ದೀಕ್ಷೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅವರು ನಮ್ಮ ಕರ್ನಾಟಕದ, ಈಗ ನಾವು ಹಂಪೆ ಅಂತ ಹೇಳ್ತೇವೆ, ವಿಜಯನಗರ ಇದ್ದಂತಹ ಆಗಿನ ಕಾಲ, ವಿಜಯನಗರ ಮತ್ತೆ ಅವರು ಸಾಮ್ರಾಜ್ಯ ಮಾಡಿದ್ದು ಅವಾಗಿರ್ಲಿಲ್ಲ. ಅಲ್ಲಿ ಮಾತಂಗ ಪರ್ವತದಲ್ಲಿ ಬಂದು ತಪಶ್ಚರ್ಯ ಮಾಡ್ತಾರೆ, ಆತ್ಮಬಲ ಸಂಪಾದನೆ ಮಾಡಿಕೊಂಡು ಆ ಸಮಯದಲ್ಲಿ ನಿರಂತರ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರುವಾಗ ಹಕ್ಕಬುಕ್ಕರದ್ದು ಅವರಿಗೆ ಭೇಟಿ ಆಯ್ತು. ಅವ್ರಿಗೆ ಗೊತ್ತಾಯ್ತು ಅವರು ತ್ರಿಕಾಲ ಜ್ಞಾನಿಗಳಾಗಿದ್ರು, ಮಹಾಜ್ಞಾನಿಗಳಾಗಿದ್ರು. ಆತ್ಮ ಸಾಕ್ಷಾತ್ಕಾರ ಆದವರಿಗೆ ಎಲ್ಲವೂ ಗೊತ್ತಾಗ್ತದೆ ಅಂತ ನಮ್ಗೆ ಧರ್ಮಶಾಸ್ತ್ರ ಹೇಳ್ತದೆ. ಅವ್ರಿಗೆ ಗೊತ್ತಾಯ್ತು ಇವರ ಮೂಲಕವೇ ಇನ್ನು ಮುಂದೆ ನಮ್ಮ ಹಿಂದೂ ಧರ್ಮ ಉಳಿಸುವಂತಹ ಒಂದು ಮಹಾನ್ ಸಾಮ್ರಾಜ್ಯದ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಹಕ್ಕಬುಕ್ಕರನ್ನು ಪುನಃ ಮಾತೃಧರ್ಮಕ್ಕೆ ಅವರು
ಕರೆದುಕೊಂಡು ಬರ್ತಾರೆ, ವಿಜಯನಗರ ಸಾಮ್ರಾಜ್ಯ ಇಡೀ ವಿಶ್ವದಲ್ಲೇ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು. ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು ಕನ್ನಡಿಗರು. ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ 300 ವರ್ಷಗಳ ಆ ಒಂದು ಸಮೃದ್ಧ ಸಂಪದ್ಭರಿತ ವಿಶ್ವವಿಖ್ಯಾತವಾದಂತಹ ಸಾಮ್ರಾಜ್ಯವನ್ನು ಹಕ್ಕಬುಕ್ಕರಿಂದ ವಿದ್ಯಾರಣ್ಯರು ಸ್ಥಾಪನೆ ಮಾಡಿಸ್ತಾರೆ. ಈಗ ನಾವು ಎಣಿಸಬಹುದು, ಇಂಥ ಸ್ವಾಮೀಜಿಗಳು ಇಷ್ಟವರಿಗೆ ಶಕ್ತಿ ಇತ್ತು, ಅವರೇ ರಾಜರಾಗಬಹುದಿತ್ತಲ್ಲ. ಆದ್ರೆ ಗುರುಗಳ ಕಾರ್ಯ ತಾವು ರಾಜರಾಗುವುದಲ್ಲ. ಶಿವಾಜಿಯ ಕಥೆಯಲ್ಲಿ ಸಮರ್ಥ ರಾಮದಾಸರು ಮುಂದಿನ ಉದಾಹರಣೆ ಅದುವೇ ಇತ್ತು. ಸಮರ್ಥ ರಾಮದಾಸ ಸ್ವಾಮೀಜಿಗಳು ಛತ್ರಪತಿ ಶಿವಾಜಿ ಮಹಾರಾಜರಂತಹ ಒಬ್ಬ ಮಹಾನ್ ಚೇತನವನ್ನು ಗುರುತಿಸಿ ಅವರ ಮುಖಾಂತರ ಈ ಹಿಂದ್ವಿ ಸ್ವರಾಜ್ಯದ ಸ್ಥಾಪನೆ ಮಾಡಿಸಿದ್ರು. ಅಂದ್ರೆ ಇದೆಲ್ಲ ಉದಾಹರಣೆಯಿಂದ ನಮಗೇನು ಗಮನಕ್ಕೆ ಬರ್ತದೆ, ಈ ಗುರು ಶಿಷ್ಯ ಪರಂಪರೆ ಕೇವಲ ಗುರುಕುಲಕ್ಕಷ್ಟೇ ಸೀಮಿತವಾಗದೆ ಅಥವಾ ಮಠ ಮಂದಿರ ಮಾತ್ರ ಮಾಡಿ ಸ್ವಲ್ಪ ಶಿಷ್ಯರನ್ನು ತಯಾರು ಮಾಡುವುದಲ್ಲ. ಕಾಲದ ಅವಶ್ಯಕತೆ ಇರುವಾಗ ಧರ್ಮದ ಸಂಸ್ಥಾಪನೆ ಮಾಡುವ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿ ನಾಡಿನ ಒಳಿತು ದೇಶದ ಅಭಿವೃದ್ಧಿಗೆ ಗುರು ಪರಂಪರೆ ಕೂಡ ಬಹಳ ದೊಡ್ಡ ಕಾಣಿಕೆಯನ್ನು ನೀಡುತ್ತಾ ಗುರು ಪರಂಪರೆಯ ಇದೇ ಜಾಸ್ತಿ ಇದೆ ಅದರದ್ದೇ ಕಾರ್ಯ. ಧರ್ಮದ ಸಂಸ್ಥಾಪನೆ ಮಾಡುವುದೇ ಗುರು ಶಿಷ್ಯ ಪರಂಪರೆ ಕಾರ್ಯ. ಹಾಗಾಗಿ ರಾಮಕೃಷ್ಣ ಪರಮಹಂಸರು ನರೇಂದ್ರನಾಥ ದತ್ತನಲ್ಲಿ ವಿವೇಕಾನಂದರನ್ನು ಗುರುತಿಸ್ತಾರೆ. ಆಗಿನ ಕಾಲದಲ್ಲಿ ನಾನೊಬ್ಬ ಹಿಂದೂ, ನಾನೊಬ್ಬ ಭಾರತೀಯ ಅನ್ನಿಸಿಕೊಳ್ಳಿಕ್ಕೆ ನಾಚಿಕೆ ಪಡ್ತಾ ಇದ್ರು. ಆವಾಗ ಅವರು ವಿವೇಕಾನಂದರಂತಹ ಮಹಾನುಭಾವರನ್ನು ಗುರುತಿಸಿ ತಯಾರು ಮಾಡಿ ಅವರಲ್ಲಿ ಶಿಕಾಗೋಕ್ಕೆ ಹೋಗಿ ನಮ್ಮ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪತಾಕೆಯನ್ನು ಹಾರಿಸಿದ್ರು. ಇವತ್ತಿಗೂ ಕೂಡ ನಾವು ಅದೆಲ್ಲವನ್ನು ಇತಿಹಾಸದ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಂತಹ ಘಟನೆಗಳನ್ನು ಓದಿ ಹೆಮ್ಮೆ ಪಡ್ತೇವೆ. ಇದು ಕೇವಲ ಒಂದು 100 ವರ್ಷದ ಹಿಂದೆ, ಅಂದ್ರೆ ಇತ್ತೀಚೆಗೆ ನಮ್ಮ ಘಟನೆ. ಅಂದ್ರೆ ಈ ಗುರು ಶಿಷ್ಯ ಪರಂಪರೆಯ ಮಹತ್ವ ಇಲ್ಲಿ ನಮ್ಮ ಗಮನಕ್ಕೆ ಬರ್ತದೆ. ಇವತ್ತಿನ ಕಾಲದಲ್ಲಿ ಕೂಡ ಈಗ ಧರ್ಮದ ಗ್ಲಾನಿ ಬಂದಿದೆ. ಈಗ ಅಧರ್ಮ ಎಷ್ಟು ಹೆಚ್ಚಾಗಿದೆ, ಯಾವ ರೀತಿಯಲ್ಲಿ ಘಟನೆಗಳು ಸಮಾಜದಲ್ಲಿ ಘಟಿಸ್ತಾ ಇದೆ, ಇವತ್ತಿಗೂ ಕೂಡ ಈ ಗುರು ಶಿಷ್ಯ ಪರಂಪರೆಯೇ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಧರ್ಮದ ಸಂಸ್ಥಾಪನೆ ಮಾಡುವಂತಹ ಒಂದು ಸಂಕ್ರಮಣ ಕಾಲದಲ್ಲಿ ನಾವಿದ್ದೇವೆ. ಆದ್ರೆ ನಮಗನಿಸ್ಬೋದು ಇವತ್ತು ಯಾರು ಗುರುಗಳು ಅಂತ ಹೇಳಿ. ಇವತ್ತು ಧರ್ಮ ರಕ್ಷಣೆ, ಧರ್ಮ ಜಾಗೃತಿಗೋಸ್ಕರ ಅನೇಕ ಸಂಘಟನೆಗಳು ಕಾರ್ಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಅನೇಕ ಮಾರ್ಗದರ್ಶಕರಾದಂತಹ ಸಂತರು, ಗುರುಗಳು, ಇವರು ಮಾಡ್ತಾ ಇರುವಂತಹ ಕಾರ್ಯದಲ್ಲಿ ಯಥಾಶಕ್ತಿ ನಾವು ಸಹ ಭಾಗ ಮಾಡುದು. ಯಾಕಂದ್ರೆ ಭಗವಂತ ಈಗ ಪುನಃ ರಾಮನಾಗಿ ಕೃಷ್ಣನಾಗಿ ಬರ್ತಾನೆ, ಹಾಗೆ ಇಲ್ಲ. ಗುರುಸ್ಥಾನದಲ್ಲಿರುವವರನ್ನು ಈಶ್ವರನ ಸಗುಣ ರೂಪ ಅಂತ ಮಾನ್ಯ ಮಾಡ್ತದೆ ಶಾಸ್ತ್ರಗಳು. ಭಗವಂತ ನಿರ್ಗುಣ ನಿರಾಕಾರ, ಅವನಿಗೆ ರೂಪ ಇಲ್ಲ. ಅವನು ಯದ್ಭಾವಂ ತದ್ಭವತಿ, ನಾವು ಹೇಗೆ ಅವನನ್ನು ಪೂಜಿಸ್ತೇವೆ ಹಾಗೆ ಅವನು ನಮ್ಗೆ ಸಿಗ್ತಾನೆ, ಇದು ಶಾಸ್ತ್ರ ಹೇಳ್ತದೆ. ವಾಸ್ತವದಲ್ಲಿ ಭಗವಂತನಿಗೆ ರೂಪ ಇಲ್ಲ ಅವನಿಗೆ. ಆದ್ರೆ ಅವನು ಪೃಥ್ವಿಯ ಮೇಲೆ ಕಾರ್ಯ ಮಾಡುವಾಗ ಗುರು ರೂಪದಲ್ಲಿ ಕಾರ್ಯ ಮಾಡ್ತಾನೆ. ಅದಕ್ಕೋಸ್ಕರ ತಾವು ಹೇಳಿದ ಸ್ತೋತ್ರ ಈಗಾಗಲೇ ಒಬ್ರು ಹೇಳಿದ್ರು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಅವನೇ ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾನೆ. ಹಾಗಾಗಿ ಗುರುಸ್ಥಾನದಲ್ಲಿದ್ದಂತಹ ವ್ಯಕ್ತಿಗಳು ಪುನಃ ಇವತ್ತು ಈ ಧರ್ಮ ಸಂಸ್ಥಾಪನೆಯ ಒಂದು ಮಹಾನ್ ಕಾರ್ಯವನ್ನು ಕೈಗೆತ್ತಿಕೊಂಡು ಧರ್ಮ ಜಾಗೃತಿ ಮಾಡಿ ಧರ್ಮ ರಕ್ಷಣೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ಕರ್ತವ್ಯ ಏನು? ಯಥಾಶಕ್ತಿ ನಾವು ಆ ಕಾರ್ಯದಲ್ಲಿ ಸಹಭಾಗ ಮಾಡುವುದು. ನಮಗೆ ಯಾವ್ಯಾವ ರೀತಿಯಲ್ಲಿ ಅಲ್ಲಿ ನಾವು ಮಾಡ್ಬೋದು ತ್ಯಾಗವನ್ನು, ತನು ಮನ ಧನ ಬುದ್ಧಿ ಕೌಶಲ್ಯ. ಯಾರೋ ಒಳ್ಳೆ ಕಾರ್ಯ ಮಾಡುವಾಗ ಅದಕ್ಕೆ ನಮ್ಮ ಒಂದು ಬೆಂಬಲ ಕೊಡುವುದು, ಅಥವಾ ನನಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಅದರಲ್ಲಿ ಸಹಭಾಗ ಮಾಡುವುದು, ಅದರಲ್ಲಿ ಯೋಗದಾನ ನೀಡುವುದು, ಇದೆಲ್ಲವೂ ಕೂಡ ಆ ಗುರು ಶಿಷ್ಯ ಪರಂಪರೆಯ ಕಾರ್ಯದಲ್ಲಿ ನಮ್ಮ ಸಹಭಾಗ. ಇದರದ್ದೊಂದು ಫಲ ಏನಂತ ಹೇಳಿದ್ರೆ ಆ ಗುರುರೂಪಿ ಭಗವಂತನ ಕೃಪೆ ನಮ್ಮ ಮೇಲೆ ಆಗ್ತದೆ. ಯಾಕಾಗಿ ಮಾಡೋದು ಇದನ್ನು ನಾವು? ಈಗ ಧರ್ಮ ರಕ್ಷಣೆ ಕಾರ್ಯ ಗುರುಗಳ ಕಾರ್ಯ, ಧರ್ಮ ಸಂಸ್ಥಾಪನೆ ಕಾರ್ಯ ಭಗವಂತನ ಕಾರ್ಯ. ನಿಮ್ಮಂಥವ್ರು ಯಾರು ಏನು ಇದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ಮಾಡುವಂತಹ ಕಾರ್ಯದಲ್ಲಿ ಕೈ ಜೋಡಿಸುವ ಎಷ್ಟು ಸಾಧ್ಯ ಇದೆ, ಅಳಿಲ ಸೇವೆ ಅಂತ ಹೇಳ್ತೇವೆ. ಹೇಗೆ ರಾಮನು ಅಧರ್ಮರೂಪಿ ರಾವಣನನ್ನು ವಧಿಸ್ಲಿಕ್ಕೆ ಹೋಗುವಾಗ ಒಂದು ಅಳಿಲು ಕೂಡ ಒಂದು ಮುಷ್ಟಿಯಷ್ಟು ಮರಳನ್ನು ಆ ರಾಮ ಸೇತುವೆ ಮೇಲೆ ಹಾಕಿತ್ತು. ಇದರಿಂದ ರಾಮನ ಕೃಪೆ ಆಯ್ತು ಅಳಿಲಿಗೆ. ಇವತ್ತಿಗೂ ಕೂಡ ಕೇವಲ ಭಾರತೀಯ ಅಳಿಲಿನ ಬೆನ್ನಿನ ಮೇಲೆ ಮಾತ್ರ ರಾಮ ಕೃಪೆಯ 3 ರೇಖೆಗಳು ಕಾಣ್ತದೆ. ಅದನ್ನು ಇಂಡಿಯನ್ ಸ್ಕ್ವಿರಲ್ ಅಂತ ಹೇಳ್ತೇವೆ ನಾವು. ಬಾಕಿ ದೇಶದಲ್ಲಿರುವ ಅಳಿಲಿನ ಬೆನ್ನಿನ ಮೇಲೆ ಇದಿಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ಒಂದು ಅಳಿಲಿನ ಮೇಲೆ ಕೂಡ ಕೃಪೆ ಮಾಡುವ ರಾಮ ಇವತ್ತು ರಾಮರಾಜ್ಯ ಸ್ಥಾಪನೆಗೆ ಪ್ರಯತ್ನ ಮಾಡುವವರ ಮೇಲೆ ಕೃಪೆ ಮಾಡ್ಲಿಕ್ಕಿಲ್ವಾ? ರಾಮರಾಜ್ಯ ಅಂದ್ರೆ ಏನು? ಎಲ್ಲ ಪ್ರಜೆಗಳು ಸತ್ವಗುಣಿಗಳಾಗಿ
ಸಜ್ಜನರಾಗಿ ಸನ್ಮಾರ್ಗದಲ್ಲಿ ಇದ್ದುಕೊಂಡು ತಾವು ಮತ್ತು ಸಮಾಜ ಒಳ್ಳೆ ರೀತಿಯಲ್ಲಿ ಬಾಳ್ಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡಿಕೊಂಡು ಸತ್ವಗುಣಿಗಳಾಗಿ ರಾಷ್ಟ್ರಪ್ರೇಮಿ ಧರ್ಮಪ್ರೇಮಿಗಳಾಗಿದ್ರೆ ರಾಮರಾಜ್ಯ ಬರ್ಲಿಕ್ಕೆ ಎಷ್ಟು ಹೊತ್ತಿದೆ. ಅದೆಲ್ಲವನ್ನು ಇವತ್ತು ಸಂಕಲ್ಪ ಮಾಡಬೇಕಾದಂತಹ ರಾಮರಾಜ್ಯದ ಒಂದು ವ್ಯಾಖ್ಯಾನ ಅದು ಮುಖ್ಯ ಆಗ್ತದೆ. ಕೆಲವರು ರಾಮರಾಜ್ಯ ಅಂದ್ರೆ ಕೇವಲ ಒಂದು ಧರ್ಮಕ್ಕೆ ಸೀಮಿತ, ಅದು ಒಂದು ಅಭಿಮತಕ್ಕೆ ಸೀಮಿತ ಅನ್ನುವಂತಹ ಭಾವನೆ ಇಲ್ಲ. ರಾಮರಾಜ್ಯ ಅಂದ್ರೆ ಎಲ್ಲರೂ ಸುಖಿಗಳು, ಖಂಡಿತ. ಅಲ್ಲಿ ಯಾವುದೇ ಅಪರಾಧಗಳಿಲ್ಲ, ಯಾವುದೇ ಅಸೂಯೆಗಳಿಲ್ಲ, ರಾಗದ್ವೇಷಗಳಿಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ಸುಖಿಗಳಾಗಿರುವಂತಹ ಒಂದು ವ್ಯವಸ್ಥೆ ನೆಲೆ ಆದ್ರೆ ಅದೇ ರಾಮರಾಜ್ಯ. ಅಕ್ಷರಶಃ ಸತ್ಯ. ಇದನ್ನ ಯಾವುದೋ ಒಂದು ಜಾತಿ ಮತ ಪಂಥಕ್ಕೆ ಸೀಮಿತ ಅಂತ ನಾವು ಎಣಿಸಬಾರ್ದು. ಸಮಾಜದ ಎಲ್ಲ ವ್ಯಕ್ತಿಗಳು ಸತ್ವಗುಣಿಗಳಾದ್ರೆ ಸತ್ವಗುಣಾಧಿಷ್ಠಿತ ಸಮಾಜ ನಿರ್ಮಾಣ ಆಗ್ತದೆ. ಸತ್ವಗುಣ ಅಂದ್ರೆ ಏನು? ತಾನೂ ಒಳ್ಳೇದಾಗಿರುವುದು, ಅನ್ಯರಿಗೂ ಒಳಿತನ್ನು ಮಾಡುದು. ನಮ್ಮ ಹಿಂದೂ ಧರ್ಮ ಯಾವತ್ತೂ ಕೂಡ ಹಿಂದೂ ಭವಂತು ಸುಖಿನಂತ ಬೇಡ್ಲಿಲ್ಲ ನಾವು. ಸರ್ವೇ ಭವಂತು ಸುಖಿನಃ ಸರ್ವೇ ಜನ ಸುಖಿನೋ ಭವಂತು, ಇದು ನಮ್ಮ ಉಪನಿಷತ್ ವಾಕ್ಯಗಳು. ಯಾವತ್ತು ನಮಗಾಗಿ ನಾವು ಬೇಡ್ಲಿಲ್ಲ, ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ, ವಸುಧೈವ ಕುಟುಂಬಕಂ ಅಂತ ಹೇಳುದು ನಮ್ಮ ಉಪನಿಷತ್ತುಗಳು. ಮಳೆ ಬರ್ಲಿ, ಎಲ್ಲ ಒಳ್ಳೇದಾಗಿರ್ಲಿ, ಇಡೀ ಪೃಥ್ವಿ ನನ್ನ ಮನೆ, ಇದು ನನ್ನ ಕುಟುಂಬ ಎಂಬ ಒಂದು ಸದ್ಭಾವವನ್ನು ಕೊಡುವಂತಹ ಹಿಂದೂ ಧರ್ಮ. ಇದು ಇವತ್ತು ರಾಮರಾಜ್ಯದ ಸಂಕಲ್ಪನೆ ಹೇಳ್ತದಂದ್ರೆ ಇದು ಯಾವುದೇ ರೀತಿಯ ರಾಜಕೀಯ ಸಂಕಲ್ಪನೆ ಅಥವಾ ಒಂದು ಮತಕ್ಕೆ ಸೀಮಿತ ಅಂತ ನಾವು ಯಾವತ್ತೂ ಎಣಿಸಬಾರ್ದು. ಸತ್ವಗುಣಿ ವ್ಯಕ್ತಿಗಳು ಅವರವರ ಮತ ಸಂಪ್ರದಾಯಗಳನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಪಾಲಿಸಿ ಸ್ವತಃ ತಾನು ಸುಖಿಯಾಗಿ ಸಮಾಜ ವ್ಯವಸ್ಥೆಯನ್ನು ಸುಖಿಯಾಗಿಟ್ರೆ ಅದು ರಾಮರಾಜ್ಯ. ತಾನು ಬದುಕುತ್ತಾ ಇತರರನ್ನು ಬದುಕಲಿಕ್ಕೆ ಬಿಡುತ್ತಾ ಅದು ನಿಜವಾಗಿ ಮಾಡಬೇಕಾದಂತಹದ್ದು. ಅದನ್ನೇ ನಾವು ರಾಮರಾಜ್ಯ ಅಂತ ಹೇಳೋದು. ಹಾಗಾಗಿ ಅಂತಹ ಸಂಕಲ್ಪನೆ ಕೇವಲ ಈ ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ಲಭಿಸ್ಲಿಕ್ಕೆ ಸಾಧ್ಯ. ನಮ್ಗೆ ಸ್ವಂತದಿಂದ ನಾವೇನೋ ಮಾಡ್ಲಿಕ್ಕೆ ಹೋದ್ರೆ ಅದು ನಮ್ಗೆ ಸಾಧ್ಯ ಇಲ್ಲ. ರಾಮನಂತಹ ಒಬ್ಬ ರಾಜ ಬರ್ಬೇಕಾದ್ರೆ ಅದಕ್ಕೆ ಬೇಕಾದ ಪಾತ್ರತೆಯಲ್ಲಿ ಪ್ರಜೆಗಳಿಗೆ ಇರ್ಬೇಕಿತ್ತು ಅಂತ. ಆ ಪಾತ್ರತೆ ನಮ್ಮಲ್ಲಿ ಬರ್ಬೇಕಂತಾದ್ರೆ ನಾವಿವತ್ತು ಸತ್ವಗುಣವನ್ನು ವೃದ್ಧಿಸ್ಕೊಳ್ಬೇಕು. ಅದು ಹೇಗೆ ಮಾಡುವುದು ಎಂಬುದನ್ನು ಗುರುಗಳು ಕಲಿಸ್ತಾರೆ. ಈಗ ನಾನು ಸ್ವಂತದ ಸ್ವಾರ್ಥಕ್ಕೋಸ್ಕರ ಬದುಕಿದ್ರೆ ಅಲ್ಲಿ ನನ್ಗೆ ಗುರುಕೃಪೆ ಆಗ್ಲಿಕ್ಕಿಲ್ಲ. ನಾನು ಯಾವಾಗ ಸಮಷ್ಟಿಗೋಸ್ಕರ ಸಮಷ್ಟಿಯ ಒಳಿತಿಗಾಗಿ ನಾನು ಬಾಳ್ತೇನೆ ಆಗ ನನ್ಗೆ ಗುರುರೂಪಿ ಭಗವಂತನ ಕೃಪೆ ನನ್ನ ಮೇಲೆ ಆಗ್ತದೆ. ಯಾವಾಗ ನನ್ನ ಮೇಲೆ ಗುರುಕೃಪೆ ಆಗ್ತದೆ ನನ್ನನ್ನು ಮೋಕ್ಷದ ತನಕ ಕರೆದೊಯ್ಯುವ ಜವಾಬ್ದಾರಿ ಅವರೇ ತೆಗೆದುಕೊಳ್ತಾರೆ. ಇದು ಗುರು ಶಿಷ್ಯ ಪರಂಪರೆ ಮತ್ತು ಗುರುಕೃಪೆಯ ಮಹತ್ವ. ಹಾಗಾಗಿ ಆ ಗುರುಕೃಪೆ ಸಂಪಾದಿಸ್ಲಿಕ್ಕೆ ಯೋಗ್ಯ ಸಮಯ ಅಂತ ಹೇಳಿದ್ರೆ ಗುರುಪೂರ್ಣಿಮೆಯ ಒಂದು ಪರ್ವಕಾಲ. ಮುಖ್ಯ ಕಾರಣ ಏನಂದ್ರೆ ಗುರುಪೂರ್ಣಿಮೆ ಅಂತ ಹೇಳಿದ್ರೆ ಆದಿಗುರು ವೇದವ್ಯಾಸರು ಜನ್ಮಕ್ಕೆ ಬಂದಂಥ ದಿನ. ನಾವಿವತ್ತು ಅದನ್ನು ವ್ಯಾಸ ಪೂರ್ಣಿಮೆ ಅಂತಲೇ ಹೇಳುದು. ಎಲ್ಲ ಮತ ಸಂಪ್ರದಾಯದವರು ಅವರವರ ಗುರುಗಳನ್ನು ಆ ದಿವಸ ಪೂಜೆ ಮಾಡ್ತಾರೆ. ವ್ಯಾಸರು ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟವರು. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ಜಗತ್ತಿನಲ್ಲಿ ಇವತ್ತೇನಾದ್ರೂ ಜ್ಞಾನ ಎಂಬುದು ಲಭ್ಯ ಇದ್ರೆ ಅದು ಕೇವಲ ವ್ಯಾಸರ ಕೃಪೆಯಿಂದ, ಅವರ ಬಾಯಿಂದ ಬಂದಂತಹ ಜ್ಞಾನವೇ ಇಲ್ಲಿ ಉಪಲಬ್ಧ ಇರುವುದು. ಅವರು ಹೇಳದೆ ಬಿಟ್ಟ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಅವರ ಹೆಸರು ಕೃಷ್ಣ ದ್ವೈಪಾಯನರು. ವೇದಗಳ ಜ್ಞಾನವನ್ನು ಲಿಖಿತ ರೂಪಕ್ಕೆ ತಂದು ಅದನ್ನು ವಿಂಗಡಣೆ ಮಾಡಿ ಮುಂದಿನ ಪೀಳಿಗೆಗೆ ಆ ಜ್ಞಾನವನ್ನು ಉಳಿಸಿಕೊಟ್ಟವರವರು. ಅದಕ್ಕಾಗಿ ಅವರಿಗೆ ಆದಿಗುರು ಅಂತ ಹೇಳ್ತೇವೆ. ಅಂತಹ ಮಹಾ ಋಷಿ ಜನ್ಮಕ್ಕೆ ಬಂದ ದಿವಸ ಆಷಾಢ ಶುಕ್ಲ ಪೌರ್ಣಮಿ. ಅದು ಈ ವರ್ಷ ಜುಲೈ 10ನೇ ತಾರೀಕು ಗುರುವಾರ ಬರ್ತದೆ. ಆ ದಿವಸ ಆ ಮಹಾನ್ ವ್ಯಕ್ತಿ ಜನ್ಮಕ್ಕೆ ಬಂದದ್ರಿಂದ 1000 ಪಟ್ಟು ಹೆಚ್ಚು ಗುರುತತ್ವ ಬ್ರಹ್ಮಾಂಡದಲ್ಲಿ ಕಾರ್ಯನಿರತವಾಗ್ತದೆ. ಯಾವುದೇ ವ್ಯಕ್ತಿ ಜನ್ಮಕ್ಕೆ ಬಂದ ದಿವಸವನ್ನು ನಾವು ಅವರದ್ದು ಒಂದು ಆಚರಣೆ ಮಾಡ್ತೇವೆ. ಈಗ ನಮ್ಮಲ್ಲಿ ರಾಮ ನವಮಿ, ಕೃಷ್ಣ ಅಷ್ಟಮಿ ಅಂತ ಹೇಳ್ತೇವೆ. ತಿಥಿಯ ಆಧಾರದಲ್ಲಿ, ನಮ್ಮಲ್ಲಿ ದಿನಾಂಕದ ಲೆಕ್ಕ ಇಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ಎಲ್ಲ ಆಚರಣೆಗಳು ಸೂರ್ಯ ಚಂದ್ರನ ಚಲನೆಯನ್ನ ಆಧರಿಸಿಕೊಂಡಿದ್ದಾವೆ. ಚಾಂದ್ರಮಾನ ಕಾಲಗಣನೆ, ಸೌರಮಾನ ಕಾಲಗಣನೆ ಎಲ್ಲವೂ ನಾವು ತಿಥಿಯಿಂದ ಅದನ್ನು ಗಣನೆ ಮಾಡ್ತೇವೆ. ಗಣೇಶ ಚತುರ್ಥಿ, ರಾಮನವಮಿ, ಚೈತ್ರ ಶುಕ್ಲ ನವಮಿಗೆ ನಾವು ರಾಮನವಮಿ ಹೇಳ್ತೇವೆ. ಅದು ಈ ವರ್ಷ ಒಂದನೇ ಯಾವುದೋ ತಾರೀಕು ಬರ್ತದೆ, ಮುಂದಿನ ವರ್ಷ ಬೇರೆ ತಾರೀಕಿಗೆ ಬರ್ತದೆ. ಅದೇ ರೀತಿ ಆಷಾಢ ಶುಕ್ಲ ಪೌರ್ಣಮಿಯನ್ನು ನಾವು ಗುರುಪೂರ್ಣಿಮೆ ಅಂತ ಹೇಳೋದು. ವಾಸ್ತವದಲ್ಲಿ ಎಲ್ಲರೂ ಇದನ್ನು ನಾವು ಒಂದು ಗುರುಗಳ ಉಪಾಸನೆ ಮಾಡಿ ಕೃತಜ್ಞತೆ ವ್ಯಕ್ತಪಡಿಸುವಂತಹ ದಿನ. ಯಾಕಂದ್ರೆ ಈ ಜ್ಞಾನ ಪರಂಪರೆಯನ್ನು ನಮಗೋಸ್ಕರ ಬೆಳೆಸಿ ಉಳಿಸಿ ಆ ಮುಂದಿನ ಪೀಳಿಗೆಯನ್ನು ಉದ್ಧಾರ ಮಾಡುವಂತಹ ಆ ಗುರುತತ್ವಕ್ಕೆ ಕೃತಜ್ಞತೆ ವ್ಯಕ್ತಪಡಿಸುವುದು. ಕೃತಜ್ಞತೆ ಎಲ್ಲಕ್ಕಿಂತ ದೊಡ್ಡ ಭಾವ ಅಂತ ಹೇಳಲಾಗ್ತದೆ. ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್. ಎಲ್ಲದರ ಬಗ್ಗೆ ನಮಗೆ ಕೃತಜ್ಞತೆ ಅನಿಸ್ಬೇಕು. ಅಂತಹ ಗುರುಗಳು ಮನುಷ್ಯ ಜನ್ಮ ಸಾರ್ಥಕ ಮಾಡುವಂತಹ ಜ್ಞಾನ ಕೊಟ್ಟು ಜನ್ಮದ ಉದ್ದೇಶದ ಸಾಫಲ್ಯವನ್ನು ಮಾಡಿಕೊಡುವಂತಹ ಗುರುಗಳಿಗೆ ಪ್ರತಿಯೊಬ್ಬ ವ್ಯಕ್ತಿ ಕೃತಜ್ಞತೆ ಸಲ್ಲಿಸುವಂತಹ ದಿನ ಗುರುಪೂರ್ಣಿಮೆ.